ದಕ್ಷಿಣ ಕನ್ನಡದ ಸಮಸ್ತ ಜನತೆಗೂ ನನ್ನ ನಮಸ್ಕಾರಗಳು. ಕೋವಿಡ್-19 ಅನ್ನೋ ಈ ರೋಗ ದಿನದಿಂದ ದಿನಕ್ಕೆ ಅತ್ಯಂತ ಹೆಚ್ಚು ವೇಗವಾಗಿ ಹರಡ್ತಾ ಇದೆ. ಈ ವಿಷಯ ಹೊಸದೇನಲ್ಲ, ನಿಮ್ಮೆಲ್ಲರಿಗೂ ತಿಳಿದಿರುವಂಥ ವಿಷಯನೇ. ಮತ್ತು ನಮ್ಮ ದೇಶದಲ್ಲಿ ಕೂಡ ನೀವು ಕಳೆದ 2-3 ದಿನದಲ್ಲಿ ನೋಡಿದರೆ ಪ್ರತಿದಿನವೂ ಅದರ ಹಿಂದಿನ ದಿನದಕ್ಕಿಂತ ಹೆಚ್ಚು ಕೇಸಸ್ ಪಾಸಿಟಿವ್ ಆಗಿ ಬರ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ನಿನ್ನೆ ನಾವು ಒಂದು ಪಾಸಿಟಿವ್ ಕೇಸ್ ಕೂಡ ಅನೌನ್ಸ್ ಮಾಡಿದ್ದೀವಿ. ಮತ್ತು ನಮ್ಮ ನೇಬರಿಂಗ್ ಜಿಲ್ಲೆಗಳಲ್ಲೂ ಸಹ ಅತಿ ಹೆಚ್ಚು ಪಾಸಿಟಿವ್ ಕೇಸಸ್ ಇರೋದು ನಿಮಗೆ ತಿಳಿದಿರೋ ವಿಷಯ. ಇದೆಲ್ಲ ಕನ್ಸಿಡ್ರೇಷನ್ಗೆ ತಗೊಂಡು ನಾವು ಲಾಕ್ಡೌನ್ 31st ಈ ತಿಂಗಳ 31st ತನಕ ಅನೌನ್ಸ್ ಮಾಡಿದ್ದೀವಿ. ಈ ಲಾಕ್ಡೌನ್ ಅನೌನ್ಸ್ ಮಾಡಿದ್ರೂ ಕೂಡ ಎಷ್ಟೊಂದು ಅಂಗಡಿ ಮುಂಗಟ್ಟುಗಳು ಓಪನ್ ಇದೆ ಅಂತ ನನಗೆ ಕಂಪ್ಲೇಂಟ್ಸ್ ಬರ್ತಾ ಇದೆ. ಆದ್ದರಿಂದ ಈ ಒಂದು ಆರ್ಡರ್ನ ಎಲ್ಲರೂ ಸೀರಿಯಸ್ ಆಗಿ ತಗೊಳ್ಳೇಬೇಕು. ಈ ಲಾಕ್ಡೌನ್ ಒಂದು ದಿನದ ವಿಷಯ ಅಲ್ಲ. ನಿನ್ನೆ ನಾವು ಕರ್ಫ್ಯೂ ಮಾಡಿದ್ವಿ, ಮುಗೀತು, ರೋಗ ಹೊಟ್ಟೋಯ್ತು ಅಂತಲ್ಲ, ಅಥವಾ ನನಗೆ ರೋಗ ಬರೋದಿಲ್ಲ ಅಂತ ಕೂರ್ಕೊಳ್ಳೋಕ್ಕೆ ಯಾವುದು ಆಗೋದಿಲ್ಲ. ಎಲ್ಲರಿಗೂ ಬರಬಹುದು ಇದು. ಮತ್ತು ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಅನ್ನೋ ಸ್ಟೇಜ್ಗೆ ಹೋದರೆ ಆವಾಗ ಇದನ್ನು ತಡೆಯೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ನಾವು ಕೊಟ್ಟಿರೋ ಆದೇಶನ ಸೀರಿಯಸ್ ಆಗಿ ತಗೊಂಡು ಈಗಲೇ ನಿಮ್ಮ ಮನೆಗಳಿಗೆ ವಾಪಸ್ ಹೋಗಿ ಅನ್ನೆಸೆಸರಿ ಟ್ರಾವೆಲ್ನ ಎಲ್ಲರೂ ಅವಾಯ್ಡ್ ಮಾಡಿ, ಶಾಪ್ಸ್ ಎಲ್ಲ ಓಪನ್ ಇರೋದನ್ನು ಕ್ಲೋಸ್ ಮಾಡಿ, ಇಲ್ಲಾದರೆ ಎಲ್ಲರ ಮೇಲೆ ಕಠಿಣ ಕ್ರಮನ ತೆಗೆದುಕೊಳ್ಳಲಾಗೋದು.